ಆತ್ಮೀರೇ ನಮಸ್ಕಾರ. ನಾನು ರಾಜಶೇಖರ್ ಮಾತೋಳಿ. 24/1/2026 ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರದಲ್ಲಿ ನವ ಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರಥಮ ವಾರ್ಷಿಕೋತ್ಸವ ನಿಮಿತ್ತ SSLC ಮಕ್ಕಳಿಗೆ ಕಾರ್ಯಾಗಾರ, ಆಮೇಲೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಇದಕ್ಕ ಮುಂಚೆ ಅಂದ್ರೆ ಈ ಕಾರ್ಯಕ್ರಮದ ಮುಂಚೆನೆ ಅಲ್ಲೇ ದೇವಲ್ ಗಾಣಗಾಪುರದಲ್ಲಿ ಇರ್ತಕ್ಕಂತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದೆ. ವಿಷಯ ಏನಪ್ಪಾ ಅಂತಂದ್ರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಮಾಧ್ಯಮದ ಪಾತ್ರ. ಹೀಗೆ ಹಲವಾರು ಸಮಾಜಮುಖಿ ಇರ್ತಕ್ಕಂತ ಈ ಒಂದು ಪ್ರಥಮ ವಾರ್ಷಿಕೋತ್ಸವದ ನಿಮಿತ್ತ ಹಲವಾರು ಸಮಾಜಮುಖಿ ಆಗಿರ್ತಕ್ಕಂತ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನವ ಕರ್ನಾಟಕ ವೀಕ್ಷಕರು ಮತ್ತು ಎಲ್ಲಾ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ.